स्वागत है आपका बी न्यूज नेशन में। मैं हूं आबिद हुसैन शेख। महादेव सौकार फायरिंग घटना स्थल का जायजा लिया आईजीपी ने। बीजापुर का बाहरी इलाका भुतनाल तालाब कन्नाड़ क्रॉस के पास कल महादेव सौकार और उनके करीबियों पर हुए फायरिंग केस को सुलझाने के लिए एफएसएल यानी फॉरेंसिक साइंस लेबोरेटरी के सिब्बंदी और उत्तर वलय आईजीपी राघवेंद्र सुहास ने घटना स्थल का जायजा लेकर मीडिया को जानकारी दी कि इस वारदात को अंजाम देने वाले आरोपियों की पहचान हो चुकी है। बहुत जल्द उन्हें गिरफ्तार कर लिया जाएगा। इस वारदात को 15 से 20 लोगों की गैंग ने अंजाम दिया है। पेट्रोल बम की भी बौछार की गई, लेकिन पेट्रोल बम ब्लास्ट नहीं हुए। इस जगह से तलवार और स्टील के रॉड बरामद हुए हैं और हमलावरों में भी एक व्यक्ति घायल होने की बात सामने आई है। इनके लिए पूना शोलापुर के अस्पतालों को इतला किया गया है। शक के बुनियाद पर कल शाम से ही उमरानी सहित बीजापुर जिले के 35 ठिकानों पर पुलिस ने रेड की है। इस हमले को अंजाम देने में 21 से 30 उम्र के नौजवान शामिल होने की जानकारी प्राप्त हुई है, कहा आईजीपी ने। शायद इन हमलावरों को महाराष्ट्र या यूपी से बुलवाया गया हो। इस मामले से संबंधित कुछ लोगों को हिरासत में भी लिया गया है और ये घटना प्री प्लान है। इस गुत्थी को सुलझाने के लिए 1500 पुलिस सिब्बंदी ड्यूटी पर तैनात रहेंगे, कहा आईजीपी ರಾಘವೇಂದ್ರ ಸುಹಾಸ್ ने। ವಿಡಿಯೋ ಕ್ಯಾಮ್ರಾಸ್ ಬಹುಶಃ ಝೂಮ್ ಮಾಡಿ ತೊಗೊಂಡಿರ್ಬೋದು, ಮಾಡಿಟ್ಟಿದ್ದಾರೆ, ಕೆಲವೊಂದು ಎಸೆದಿದ್ದಾರೆ. ಇನ್ಸಿಡೆಂಟಲ್ಲಿ ಅದು ವರ್ಕ್ ಆಗಿಲ್ಲ. ಅದು ಈಗ ಬುಲೆಟಿಂದ ಗೊತ್ತಾಗೋದಿಲ್ಲ. ಈಗ ಪಿಸ್ತೂಲ್ಸ್ ಕಂಟ್ರಿ ಇರ್ಬೋದು, ಒರಿಜಿನಲ್ ಇರ್ಬೋದು. ನಾರ್ಮಲಿ ಬುಲೆಟ್ಸು ಒರಿಜಿನಲ್ ಇರುತ್ತೆ, ಪಿಸ್ತೂಲ್ ಡೂಪ್ಲಿಕೇಟ್ ಇದ್ರು. ಅದು ನಂತರ FSLನವರು ಮಾಹಿತಿ ಕೊಡ್ತಾರೆ, ಡೀಟೇಲ್ ಆಗಿ ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ತೀವಿ. ಈಗ ನಮ್ಮ ಈ ಜಿಲ್ಲೆಯಲ್ಲಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂಪೂರ್ಣ 1500 ಬಿಜಾಪುರ ಜಿಲ್ಲೆಯ ಸಿಬ್ಬಂದಿ 1500 ಜನರು ಈ ಕೇಸ್ನಲ್ಲಿ ಎಲ್ಲ ಥರದ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಗ್ಯಾಂಗ್ಸು ಎಷ್ಟು ಜನ ಅಂತ ಹೇಳಿದ್ರೆ ನಾನು ಹೇಳಿದೆ 15ರಿಂದ 20 ಜನ ನಿನ್ನೆ ಇಲ್ಲಿ ಬಂದು. ಈಗ ನಾವು ಎಷ್ಟು ಜನ ಅಂತ ಅಲ್ಲ, ಇದರಲ್ಲಿ ಜಾಸ್ತಿ ಜನನೂ ಆಗ್ಬೋದು. ಕಾನ್ಸ್ಪಿರಸಿ ಇರುತ್ತೆ, 120B ತುಂಬ ಜನ ಆಗ್ಬೋದು. ಅದು ಒಬ್ಬೊಬ್ಬನ್ನ ಅರೆಸ್ಟ್ ಮಾಡಿಕೊಂಡು ಹೋದಾಗ ಅದು ಹೇಗೆ ಲಾಜಿಕಲಾಗಿ ಬಿಲ್ಡ್ ಆಗುತ್ತೆ ಅದ್ರ ಪ್ರಕಾರವಾಗಿ ನಾವು ಇದು ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಒಂದು ವಾರದಲ್ಲೆಲ್ಲ ಇದಾಗ್ಬೋದು. ಅದಕ್ಕಿಂತ ಮುಂಚಿತವಾಗೇ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಅದು ಬಿಜಾಪುರ ಜಿಲ್ಲೆಯ ಪೊಲೀಸು ವೆರಿ ಎಫಿಷಿಯೆಂಟು, ತಮಗೆಲ್ಲ ಗೊತ್ತಿದೆ. ಒಳ್ಳೆ ರಿಸಲ್ಟ್ಸು ಕೊಡ್ತಾರೆ. ಒಂದು ವಾರ ಅಷ್ಟು ತುಂಬ ಸಮಯ ಬೇಕಾಗಿಲ್ಲ. ಎಷ್ಟು ಟಿಪ್ಪರ್ಗಳು ಬಳಕೆ ಮಾಡಿದ್ರು ಸರ್? ಈಗ ಒಂದೇ ಮಾಹಿತಿ ನಮ್ಮಲ್ಲಿ ಇರೋದು. ಮತ್ತು ತಪ್ಪಿಸ್ಕೊಂಡು ಹೋಗುವಾಗ ಬಹುಶಃ ಅವರು ಇಲ್ಲಿಂದ ರೋಡಿನಲ್ಲಿ ಓಡೋಗಿ ಬೇರೆ ಬೇರೆ ವಾಹನಗಳಲ್ಲಿ ಹೋಗಿದ್ದಾರೆ. ಈ ಟಿಪ್ಪರ್ ಯಾರ್ದು ಏನು ಅನ್ನೋದು ಏನಾದರೂ ಇನ್ನೂ ಇಲ್ಲ, ಇನ್ನೂ ಅದೆಲ್ಲ ಹುಡುಕ್ತಾ ಇದ್ದೀವಿ. ಅದು ಅದ್ರ ಮೇಲೆ ಪೇಂಟ್ ಎಲ್ಲ ಮಾಡಿ ಬೇರೆ ಬೇರೆ ನಂಬರ್ಗೆ ಹಾಕಿದ್ದಾರೆ. ಹೌದು, ಅದು ನಾರ್ಮಲಿ ಎಲ್ಲ ಕ್ರಿಮಿನಲ್ಸ್ ಅದೇ ಮಾಡ್ತಾರೆ, ಯಾರು ತಮ್ಮನ್ನು ಹಿಡಿಬಾರ್ದು ಅಂತ. ಕ್ರಿಮಿನಲ್ ಎಷ್ಟೇ ಚಾಣಾಕ್ಷರ ಆದರೂ ಪೊಲೀಸರು ಅವ್ರಿಗಿಂತ ಚಾಣಾಕ್ಷರಾಗಿರ್ತಾರೆ. ಒಳ್ಳೇದು. और खबरों के लिए देखते रहिए बी न्यूज नेशन।